ಬೆಳೆದು ಆರೋಗ್ಯವನ್ನು ಹೊಂದಿ ಯೌವನ ಕಾಲದಲ್ಲಿ ಒದಗಿರುವಂತಹ ದುರ್ಗತಿ ಇದು ಸಮರ ಕಣದಲ್ಲಿ ನಿಮ್ಮನ್ನು ಎದುರಿಸುವುದು. ಬಾಲ್ಯದಲ್ಲಿ ನಮ್ಮ ತಂದೆಯ ಪ್ರೀತಿ ಎನ್ನುವುದು ನಮಗೆ ಪೂರ್ಣವಾಗಿ ದೊರಕಲಿಲ್ಲ. ಆದ್ರೆ ಅಜ್ಜಯ್ಯನ ಮಡಿಲು ಸೇರಿದ ಕಾಲಕ್ಕೆ ಆದರದಿಂದ ಅಭಿಮಾನದಿಂದ ಪ್ರೀತಿಯನ್ನು ಉಣಿಸಿ ನಮ್ಮನ್ನು ಸಾಕಿದ್ರು. ಸರಿ, ಉಳಿದವರಂತೆ ಅರ್ಜುನನಿಗೆಲ್ಲ ನನಗೆ ಗುರುವಾಗಿ ಒದಗಿದಂತಹ ನೀವುಗಳೇ ತಂದೆಯೋಪಾದಿಯಲ್ಲಿ ಸಾಕಿದವರು, ಬೆಳೆಸಿದವರು, ಆ ಪ್ರೀತಿಯನ್ನು ಉಳಿಸಿದವರು. ಆ ಬಗೆಗೆ ಅಭಿಮಾನವನ್ನು ನಾನು ಹೊಂದಿದವರೇ ಇದ್ದೇನೆ. ಹೆಚ್ಚು ಬೇಡ ಗುರುಗಳೇ. ಮಕರದ ಬಾಯಿಗೆ ಸಿಲುಕಿದ ವೇಳೆಯಲ್ಲಿ ಬಿಡಿಸುವರೆ ನಿಮ್ಮ ವಿದ್ಯೆಯನ್ನು ನಾ ಬಳಸಿಕೊಂಡದ್ದು ಸತ್ಯವೇ, ಆದರೂ ಬಿಡಿಸಿದ್ದು ಸುಳ್ಳಲ್ವಲ್ಲ. ಬಿಡಿಸಿದ್ದಕ್ಕೆ ಬ್ರಹ್ಮಾಸ್ತ್ರಾದಿ ಅಸ್ತ್ರ ವಿಶೇಷಗಳನ್ನು ಸಾಂಗೋಪಾಂಗವಾಗಿ ಉಪದೇಶಿಸಿದ್ದು ಸುಳ್ಳಲ್ವಲ್ಲ. ಹಾಗೆಯೇ ದ್ರುಪದರನ್ನು ಕಟ್ಟಿ ಎಳೆತರುವುದಕ್ಕೆ ಉಳಿದ ನಿಮ್ಮ ಶಿಷ್ಯರಿಂದ ಆಗದೇ ಇದ್ದರೂ ನಿಮ್ಮ ಪ್ರಿಯ ಶಿಷ್ಯನಾದಂತಹ ನಾನು ಹೋಗಿ ಕಟ್ಟಿ ಎಳೆತನ್ನು ನಿಮ್ಮ ಮಂಚದ ಕಾಲಿಗೆ ಕಟ್ಟುವಲ್ಲಿಯವರೆಗೆ ಮುಂದುವರೆದಿದ್ದೇನೆ. ಗುರುದಕ್ಷಿಣೆ ಏನು ಬೇಕು ಅಂತ ಕೇಳಿದ್ದಕ್ಕೆ ನಾನು ಆಡಿದ್ದದನ್ನು ತಂದು ಸಲ್ಲಿಸಿದಲ್ಲಿಗೆ ಆ ಅಂಗ ಪರಿಪೂರ್ಣವಾಯಿತು ಅಂತ ಆಶೀರ್ವದಿಸಿ ಇದ್ದೇನೆ. ಗುರುಗಳೇ, ಪ್ರಶ್ನೆಯಾಗಿ ಉಳಿಯುವುದು ಅದೇ ಈ ಕಾಲಕ್ಕೆ. ಏನು ಪ್ರಶ್ನೆ? ಗುರುಗಳಾಗಿ ತಲೆನೇವರಿಸಿದ ಕೈಗಳಿಂದ ಚಾಪವನ್ನು ಝೇಂಕರಿಸಿ ಆ ಮೂಲಕವಾಗಿ ಸರಳಿನ ಉರಿ ತೋರಿಸ್ತೇನೆ ಮಗನೇ ಅಂತ ಹೋಗುತ್ತಾ ಇದ್ದೀರಿ. ಮಗು ಬದುಕಿನ ಉರಿ ಅಂತದ್ದನ್ನೆಲ್ಲ ಮಾಡಿಸಿ ಆಗುತ್ತದೆ. ದೊಡ್ಡಪ್ಪ ದ್ಯೂತಕ್ಕೆ ಕರೆ ಕಳಿಸಿದ ಕಾಲದಲ್ಲಿ ದ್ಯೂತದಲ್ಲಿ ಆಸಕ್ತಿ ಇದ್ದು ಬಂದದ್ದು ನಿನ್ನ ಅಣ್ಣ ದೊಡ್ಡಪ್ಪನ ಮಾತನ್ನು ನಿವಾರಿಸುವುದಕ್ಕಾಗುವುದಿಲ್ಲ, ಅವರಿಗೆ ಪ್ರತಿ ನುಡಿಯುವುದಕ್ಕಾಗುವುದಿಲ್ಲ ಅಂತ ಬಂದದ್ದು. ಪ್ರತಿ ನುಡಿಯ ಕೂಡದು ಕ್ಷತ್ರಿಯನಾದವನು ಮಾಡಬೇಕಾದಂತಹ ವ್ಯಸನಗಳಲ್ಲಿ ಒಂದು ಎನ್ನುವ ಕಾರಣಕ್ಕಾಗಿ ಬಂದದ್ದು. ಕ್ಷತ್ರಿಯರಿಗೆ ಅದು ವ್ಯಸನ ಎಂಬುದಕ್ಕೆ ಬಂದದ್ದಲ್ಲ, ವ್ಯಸನವಾದ್ರೆ ದೂರೀಕರಿಸಬೇಕಾದದ್ದು. ಆದರೆ ಕೆಲವಷ್ಟು ಯಾಗಾಂಗವಾಗಿಯೂ ಮಾಡಬೇಕಾಗ್ತದೆ, ಕೆಲವಷ್ಟು ಹಿರಿಯರ ಮೇಲಿನ ಗೌರವದಿಂದ ಸಹಿಸಿಕೊಳ್ಳಬೇಕಾಗ್ತದೆ. ಈ ನೆಲೆಯಿಂದ ದ್ಯೂತ ಆಡುವುದಕ್ಕೆ ಬಂದ. ಹಾಗೆ ಅಂತ ದೊಡ್ಡಪ್ಪ ಹೇಳಿದ್ದಕ್ಕೆ ಪ್ರತಿರೋಧವನ್ನು ತೋರದವನೇ ಇಂದು ಕುರುಧಾರಣಿಯಲ್ಲಿ ಅದೇ ರಾಜಮುದ್ರಿಯಿಂದ ನಾವೆಲ್ಲ ಇವತ್ತು ದೂರ ಕಡಕ್ಕೆ ಧುಮ್ಮಿಕ್ಕಿದ್ದು. ಅಂದ್ರೆ ಯುದ್ಧವನ್ನು ತೊಡಗಿದವನು ನಿಜವಾಗಿ ಧೃತರಾಷ್ಟ್ರ, ಪೀಠದಲ್ಲಿರುವುದವನು. ಪ್ರಾತಿನಿಧ್ಯ ಸುಯೋಧನನಿಗೆ ಇರಲಿ, ಆ ಧೃತರಾಷ್ಟ್ರನ ಪಾಳಯಕ್ಕೆ ಹೊಡಿತೇನೆ ಅಂತ ನೀವು ಹೊರಟ್ರೆ ಮಾನಿಸಿದ ದೊಡ್ಡಪ್ಪನಿಗೆ ನೀವು ಹೊಡೆಯಬಹುದು ಅಂತ ಆದ್ರೆ ಮಾನಿಸಿದ ಗುರುವಿಗೆ ಮತ್ತೆ ಹೊಡೆದರೆ ಗುರುಗಳೇ, ಲೋಕದಲ್ಲಿ ಧರ್ಮ ಉಳಿಯಬೇಕು ಎನ್ನುವಂತ ವಿಚಾರ ನಿಮಗೂ ಗೊತ್ತುಂಟು. ಆ ಬಗೆಗೆ ನಾನೇನು ನಿಮಗೆ ತಿಳಿಯ ಹೇಳಬೇಕಾದ್ದಿಲ್ಲ. ಪಾಂಡವರ ಮೂಲಕವಾಗಿ ಧರ್ಮಸ್ಥಾಪನೆಗೆ ಕೃಷ್ಣ ಹೊರಟಿದ್ದಾನೆ ಎನ್ನುವ ವಿಚಾರ ಸಂಧಾನದ ವೇಳೆಯಲ್ಲಿ ನಿಮ್ಮ ಮುಂಭಾಗದಲ್ಲೇ ಆಡಿದ್ದು ನಿಮಗೆ ಗೊತ್ತು ತಾನೆ. ಈಗ ಅದೇ ಕೃಷ್ಣ ಅಲ್ಲೂ ನಮಗೆ ಯಾದವಿ ಸೈನ್ಯವನ್ನು ಕೊಟ್ಟು ಕಳಿಸಿದ್ದು. ಅಧರ್ಮದ ಪರವಾಗಿ ಹೋರಾಡುವುದಕ್ಕೆ ಅವನು ಕಟ್ಟಿ ಬೆಳೆಸಿದ್ದ ಆ ಸೇನೆಯನ್ನು. ಸ್ವಾಮಿ, ಅಧರ್ಮದ ಪರವಾಗಿ ಕಳುಹಿಸಿದ್ದು ಅಂತಲ್ಲ, ಆದರೆ ಬಂದು ಕೇಳಿದ ಕೌರವನಿಗೆ ವಿಭಾಗಿಸಿ ಕೊಡುವಲ್ಲಿ ಕೃಷ್ಣದೇವರು ಕೊಟ್ಟದ್ದು. ಅದರ ಬಗೆಗೆ ನನ್ನ ವಿವರವಲ್ಲ. ನಿರ್ಬಂಧ ಕೃಷ್ಣನಿಗೆ ಬರ್ತದೆ ಅಂತ ಆದ್ರೆ ಕೃಷ್ಣನಿಗಿಂತ ನಿನ್ನ ಗುರು ಸಣ್ಣವನೇ ಅಲ್ವಾ, ಆದ್ರಿಂದ ನನಗೂ ಬರಬಹುದಲ್ಲ. ಅದೊಂದು ನೆಲೆ ಮಾತ್ರ ಅಲ್ಲ, ಉಂಡದ ಅನ್ನದ ಋಣವನ್ನು ತೀರಿಸುವುದಕ್ಕಾಗಿ ನಿನ್ನ ಅಜ್ಜನೇ ಕೈದುವನ್ನು ಹಿಡಿದು ಕಾದಾಟ ಮಾಡಬೇಕಾದ ಅನಿವಾರ್ಯತೆ ಬಂತು ಅಂತ ಆದ್ರೆ ಅವರ ಆದರ್ಶದಲ್ಲಿ ಅನುಸರಿಸಿ ನಾನು ಹೊರಟಿದ್ದೇನೆ. ನಿನ್ನ ಅಜ್ಜ ತಪ್ಪಿದಾನ ಆದ್ರೆ ಗುರುವು ತಪ್ಪೆ, ಅಜ್ಜ ಸರಿ ಅಂತ ಆದ್ರೆ ಗುರುವಿನದ್ದು ಅಲ್ಪಕಾಲಿಕವಾದಂತಹ ಅಥವಾ ಅಲ್ಪ ಅಂಶದ ಸರಿಯಾದ್ರೂ ಇದ್ದಿತ್ತು. ಅದರ ವಿವೇಚನೆ ಇನ್ನು ಮಾಡಿ ಒಂದು ವೇಳೆ ಗುರುವಿನದ್ದು ತಪ್ಪು ಅಂತಲೇ ನಿರ್ಣಯ ಆದ್ರು ತೊಡಗಿದಲ್ಲಿಂದ ಹಿಂದೆ ಸರಿಯುವುದಕ್ಕಿಲ್ಲ. ಧರ್ಮದ ಪಥದಲ್ಲಿ ಬಾಧೆಯೊದಗಿಸಿದವರನ್ನು ಹದಗೆಡಿಸಿ ಅವರನ್ನು ಧರಾಶಾಹಿಯಾಗಿಸುವುದಕ್ಕೆ ಪಶುಪತಿ ಕೊಟ್ಟ ಪಾಶುಪತ ನಿನ್ನ ಕೈಯಲ್ಲೇ ಇರುವುದಲ್ವಾ ಗುರುವರು? ಅದೇ ಹೌದು ಅಂತ ಆದ್ರೆ ನೋಡೋಣ, ನನ್ನಲ್ಲಿ ಅಧರ್ಮ ಇದ್ರೆ ಪಾಶುಪತದಿಂದ ದಗ್ಧವಾಗಿ ಹೋಗ್ಲಿ. ನಿಮ್ಮಿಂದಲೇ ಕಲಿತ ವಿದ್ಯೆಯ ಬಲುಹಿರಿಂದ ಹರಣಿಂದ ಪಾಶುಪತ ಪಡೆಯುವಲ್ಲಿಯವರೆಗೆ ನಾನು ಸಮರ ಕೊಟ್ಟಿದ್ದೇನೆ. ಭಕ್ತಿಯ ಮೂಲಕವೂ ಹೌದು, ಒಂದು ಅರ್ಥದಲ್ಲಿ ಶಕ್ತಿಯ ಪ್ರದರ್ಶನವೂ ಆಗಿದೆ, ಪಾರ್ಥ ಪ್ರಹರವೂ ಆಗಿದೆ. ಒಂದು ಅರ್ಥದಲ್ಲಿ ಅದು ನಿಮ್ಮ ವಿದ್ಯೆ ಅಂತ ನಾನು ಹೇಳ್ತೇನೆ. ಆದರೆ ಅದು ಬರುವುದಕ್ಕೆ ಕಾರಣವಾದ ಗುರುಗಳನ್ನು ಹರಣಿತ್ತ ಪಾಶುಪತದಿಂದ ನಾವು ಹೊಡೆಯುವುದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ. ಅದ್ಯಾಕಪ್ಪ? ಅದು ಬಿಟ್ಟರೆ ಬೇರೆ ಉಂಟು ಅಂತ. ಈಗ ಅಷ್ಟೇ ಸಾಕಾಗ್ತದೆ ಅಂತ ನೋಡೋಣ, ಎಷ್ಟು ಬೇಕಾಗ್ತದೆ.
ಅಜರಿ ಇರುವ್ರೆ, ಎಷ್ಟು ಸಂತೋಷ ಆಯ್ತು ನನಗೆ. ನನಗೆ ಸಂತೋಷ ಆಯ್ತು ನೀನು ಹಾಗೆಲ್ಲ ಹೇಳಿದ್ರೆ. ಆದ್ರೆ ನೀನು ನಿಂದಿಸುವಾಗಲೂ ಹೊಗಳುವಾಗಲೂ ನೆಗೆಯಾಡ್ತಾ ಇರ್ತಿ, ಅದು ಆಪತ್ತು. ನಮಗೆ ಯಾವ ಭಾವ ಅಂತ ಗೊತ್ತಾಗುದಿಲ್ಲ. ಇದೀಗ ಹೊಗಳಿದ್ದೆ ಅಲ್ವಾ? ಹೊಗಳಿದ್ದೆ. ಸರಿ ಸರಿ ಸರಿ. ಸಮದಂಡಿಗಳ ಹೋರಾಟವನ್ನು ನಾನು ಕಣ್ಣಡಿಯೇ ನೋಡಿದೆ. ಓಹ್, ಏನು ಚಮತ್ಕೃತಿ ನಿಮ್ಮದು. ನಿಜವಾಗಿ ಹೌದಪ್ಪ. ತೆಗೆಯುವುದು, ಹೊಡೆಯುವುದು, ಬಿಡುವುದು, ಶಿರಬಾಗಿದೆ ನಾನು. ನೀನು ತಲೆ ದೂಗಿದೆ. ಇನ್ನು ಮೆಚ್ಚುಗೆಗೆ ಶಬ್ದ ಇಲ್ಲ ನನ್ನಲ್ಲಿ. ಬೇಡಪ್ಪ, ನೀನು ಇಷ್ಟು ಹೇಳಿದ ಮೇಲೆ ಇನ್ನು ಹೇಳು ಅಂತ ಹೇಳಿದರೆ ನನ್ನದು ಅತಿಯಾದ ಬಯಕೆ ಅಂತ ಆದೀತು. ಆಗಲಿ ಈ ವಯಸ್ಸಿನಲ್ಲಿ ಇಷ್ಟು ಏನು ನಿಜವಾಗಿ ಹೇಳ ಸ್ವಾಮಿ, ರಣ ಮಧ್ಯದಲ್ಲಿ ಈ ವಯಸ್ಸಿನಲ್ಲಿ ಇಲ್ಲಿ ಹೀಗೆ ಸನ್ಮಾನ ಆಗ್ತದೆ ಅಂತ ನನಗೂ ನಿರೀಕ್ಷೆ ಇರಲಿಲ್ಲ. ಶ್ರೀಪತಿ, ಧನ್ಯವಾದ ಧನ್ಯವಾದ. ಸ್ವಾಮಿ, ಆಗ ಮಾತಾಡಿದ್ದು ಜಗನ್ನಾಥನೇ ಅಲ್ವಾ? ಯಾವಾಗಲೂ ಮಾತನಾಡುವುದು ಜಗನ್ನಾಥನೇ. ಧ್ವನಿಯೇ ಬದಲಾಗಿ ಹೋಯಿತು. ಕಾರಣ ನಿನ್ನ ಕೃತಿ. ಬರುವಾಗ ಏನು ಹೇಳಿದೆ? ಗುರುಗಳನ್ನು ಎದುರಿಸುತ್ತೇನೆ. ಕೇವಲ ಎದುರಿಸಿದ್ರೆ ಸಾಕು. ನಮ್ಮ ಉದ್ದೇಶ ಏನು? ನೆಲವನ್ನು ಬಯಸಿದ್ದೀರಿ ನೀವು. ಹೌದು. ಜಯವನ್ನು ನಾವು ಪಡೆಯಬೇಕು. ನೋಡವರು ಮಾಡಿದ ಸಾಧನೆ ಭೀಷ್ಮಾಚಾರ್ಯರಿಗಿಂತ ತುಂಬಾ ಸಣ್ಣವರೇನು ಅಲ್ಲ. ಹೊರಗೆ ಮುದುಕ. ಹೌದು. ಆ ಮುದುಕರೆಲ್ಲ ಇದ್ರು ಬರುವಾಗ ತೆಗೆದು ಬಿಸಾಡಬೇಕು. ಬಿಸಾಡು. ಅವರನ್ನೆಲ್ಲ ಹಾರಿಸುವುದು ಬಿಟ್ಟು ಗುರುಗಳೇ ಗುರುಗಳೇ ಹೇಳುವ ಕಾಲವ ಇದು. ಈ ಕಾಲದಲ್ಲಿ ಇಷ್ಟು ಸಂಭಾಷಣೆ ಬೇಕೋ? ಬೇಡ ಅಂತ ಹೇಳಲಿಕ್ಕಿಲ್ಲ. ಏನು ಬೇಕು ಅಂತ ಗುರುಗಳಲ್ಲಿ ಯಾವುದನ್ನಾದರೂ ನಾವು ನಿವೇದಿಸಿಕೊಳ್ಳಬಹುದು. ನಿನಗೆ ಯಾರ ಇದಿರಾಗಿಯೂ ಹೋಗಿ ಮಾತನಾಡುವ ಚಟ ಉಂಟು ಅಂತ ಎಲ್ಲರನ್ನು ಅದಕ್ಕೆ ಬಲಿ ಕೊಡಬೇಡ. ಅದು ಚಟ ಅಲ್ಲ ದೇವ್ರೆ. ಹಠವೂ ಅಲ್ಲ. ನಾವು ಕೆಲವರಿಗೆ ತಾಗುತ್ತೇವೆ ಯಾಕೆ, ಮಾತಾಡಿಸ್ತೇವೆ ಯಾಕೆ? ನಮ್ಮ ಬಂಡವಾಳವನ್ನು ಭರ್ತಿ ಮಾಡಿಕೊಳ್ಳುವುದಕ್ಕಾಗುತ್ತದೆ. ಆಗಲ್ಲಪ್ಪ. ಆದ್ರೆ ಈ ಹೊತ್ತಿನಲ್ಲಿ ಹಾಗಲ್ಲ. ಗುರುಗಳೆಂಬ ಭಾವವನ್ನು ಬಿಟ್ಟು ಹಾರಿಸವರನ್ನು ಹಾರಿಸಬೇಕು, ಹೊಡಿಬೇಕು. ಇದು ಎಂತದ್ದು ಸ್ವಾಮಿ? ಭಕ್ತನ ನಿನಗೆ ಪರಮಾತ್ಮ ನೀನಾಗಿರಲು ನಿನಗೆ ನಾ ಪರಮಾತ್ಮ ನೀನಾಗಿರಲು ನರನ ಸಾರಥಿಯಾಗಿ ಸರ್ವರ ಧುರದಿ ಕುಳಿತುವ ನರನ ಸಾರಥಿಯಾಗಿ ಸರ್ವರ ಧುರದಿ ಕುಳಿತು ಶರಣರಲ್ಲಿ ನೀಚೋ ನರನ ಸಾರಥಿಯಾಗಿ ಸರ್ವರ ದುರದಿ ಕುಳಿಯುವ ನಾಮನೀತಿಯೋ ಶರಣರಲ್ಲಿ ನೀಚೋಚ್ಚ ಭಾವವ ಮೇರೆಯ ಭಕ್ತಜನ
ನಿನಗೆ ಮಾತ್ರ ಹೀಗೆ ಮಾತಾಡುವುದಕ್ಕೆ ಸಾಧ್ಯ. ಏನು ಆಡಿದ ಮಾತು ಮರೀಲಿಲ್ಲ ಇಲ್ಲಿ. ಅಲ್ಲ, ಕಿವಿಯಲ್ಲಿ ಅನುರಣಿಸ್ತಾ ಉಂಟು. ತಿರುಗಿ ನಿಂತು ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿ. ಅಪ್ಪ, ಸುಮ್ಮನೆಲ್ಲ ಹೇಳುವುದು. ಅದೇ ಕೌರವ ಸೋತದ್ದು ಯಾವುದರಿಂದ ಗೊತ್ತುಂಟು? ಯಾವುದರಿಂದ? ನಿನ್ನನ್ನು ಆಯುಧ ಕೆಳಗಿಡಿಸಿದಾಗ ತಾನು ಗೆದ್ದೆ ಅಂತ ಬೀಗಿದಲ್ಲಿಗೆ. ಕೌರವ ನಿಜವಾಗಿ ಗೆಲ್ಲುತ್ತಿದ್ದ ಯಾವಾಗ ಗೊತ್ತುಂಟ? ಯುದ್ಧ ತೊಡಗಿದಲ್ಲಿಂದ ಮುಗಿಯಲ್ಲಿವರೆಗೆ ಕೃಷ್ಣ ನಾಲೆಗೆ ಬಿಚ್ಚುವುದಕ್ಕಿಲ್ಲ ಅಂತ ಹೇಳಿಸಿದ್ದೆ. ಅವ ಗೆದ್ದ ಆಗ್ತಿತ್ತು. ನಿಜ ಚಕ್ರ ಅಲ್ಲ, ನಿನಗೆ ಚಕ್ರ ಎಂತದಕ್ಕೆ? ಈ ನಾಲಗಿರುವಾಗ ಯಾರನ್ನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತೆಗಿತಿಯಲ್ಲೋ. ಕೂತುರೆ ಮಜರೆ ದಿರುರೆ ಈ ಪ್ರಾಯದಲ್ಲಿ ಇಷ್ಟು ಮಾಡಿದ್ದ ಅಮೋಘ ಅದ್ಭುತ ಅನನ್ಯ. ನನಗೆ ರೋಮಾಂಚನ ಆಯ್ತು. ಮುದುಕಾದ್ರು ವರ್ಣಿಸುವುದಕ್ಕೆ ಶಬ್ದ ಇಲ್ಲ. ಮತ್ತು ಹೊಗಳುತ್ತಿದ್ದೇನೆ. ಎಂತದಕ್ಕೆ? ತಿರುಗಿ ನಿಂತು ನಿನ್ನ ರತಿಕನಲ್ಲಿ ನನ್ನ ಕಿವಿದರೆಗಳಿಗೆ ಬಡಿದಪ್ಪಳಿಸುವಂತೆ ನೀನು ಆಡಿದ್ದು. ಮುದುಕ ಹಾರಿದ್ದು ಹೆಚ್ಚಾಯ್ತು. ಅವನನ್ನು ತೆಗೆಯಬೇಕಾಗಿತ್ತು, ಮುಗಿಸಬೇಕಾಗಿತ್ತು ಅಂತ. ಅದೇ ಹೌದಾದರೆ ಈಗ ನಿನ್ನ ಭಾವನಾದಂತಹ ರತಿಕನಾದ ಅವನು ನನ್ನ ಶಿಷ್ಯ. ಅವನನ್ನು ಇದು ತನಕ ಆಧರಿಸಿ ನಿಂತ ಗುರು ನಾನು. ಅದು ಬಿಡು, ಶರಣ ಅಲ್ವೋ, ಭಕ್ತ ಅಲ್ವೋ? ಭೀಷ್ಮರ ಆದರ್ಶವನ್ನು ಅಂಗೀಕರಿಸಿ ತ್ರಿಕಾಲ ಸಂಧ್ಯಾ ವಂದನೆಗಳನ್ನು ಪೂರೈಸ್ತಾ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರಕ್ಕೆ ನಿಷ್ಠನಾಗಿ ಮಂತ್ರ ಪ್ರತಿಪಾದ್ಯನಾದಂತಹ ಈ ಮೂರ್ತಿಯನ್ನು ಅನವರತ ಆರಾಧಿಸ್ತಾ ಬಂದ ಭಕ್ತನಲ್ವೇ ನಾನು. ಖಂಡಿತ ನಾ ಶರಣ ಹೌದು ಅಂತಾದ್ರೆ ಅವನು ಶರಣನೇ. ಒಂದು ಶರಣನಲ್ಲಿ ಮಾತ್ರ ಅತಿಶಯವಾದ ಪ್ರೀತಿ, ಮತ್ತೊಂದು ಶರಣನಲ್ಲಿ ಮಾತ್ರ ಶರಣನಾದ್ರೂ ಅವನನ್ನು ಕೊಲ್ಲುವುದು ಅಂತ. ಈಗ ನಿನಗೆಲ್ಲ ಹೆಸರುಂಟು. ಒಂದು ಶರಣ ಅಂತಕ ಅಥವಾ ಭಕ್ತ ಅಂತಕ ಅಂತ ಒಂದು ಬಿರುದು ಬೇಕು ಅಂತ ಏನಾದ್ರೂ ಬಯಕೆ ಉಂಟು? ಇಲ್ಲಪ್ಪ. ಮತ್ತಿಲ್ಲದಿದ್ರೆ ಎದುರಾಗಿ ಬಂದವರು ಎಂಥವರಿದ್ರು ತೆಗೀಬೇಕು ಅಂತ. ಎಂಥದಕ್ಕೆ ಯಾರ್ಯಾರನ್ನು ತೆಗೆಯುವುದಕ್ಕೆ ಹೀಗೆ ನಾಲಗೆ ಉಪಯೋಗಿಸ್ತೀವಿ ಅಂತ? ಎಂಥದ್ದು ಸ್ವಾಮಿ, ಏನು ಮಾಡಿದ್ದೇನೆ ಅಂತ? ಪರಮಾತ್ಮ, ನನ್ನ ಮಾತಿನಿಂದ ಆಶ್ಚರ್ಯವಾಗಿ ಹೋಯಿತೆ. ಆಘಾತ ಆಯ್ತು, ಪ್ರಾಮಾಣಿಕವಾಗಿ ಹೇಳ್ತೇನೆ. ನಿನ್ನಿಂದ ಈ ನಿರೀಕ್ಷೆ ಇರಲಿಲ್ಲ ನನಗೆ. ಕಾರಣ ಇದೆ. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಆಗಬೇಕು ಅಂತ ಹಂಬಲಿಸುವವರಲ್ಲಿ ಕಣ್ಣೆದುರು ಸಿಕ್ಕಿದಾಗ ಕೊಲ್ಲು ಅಂತ ಹೇಳುವುದನ್ನು ಕೇಳಿದರೆ ದಿಗ್ಭ್ರಮೆ ಆಗದಿದ್ದ. ಯಾಕೆ ವರ್ತಿಸಿದೆ? ಕಾರಣ ಇದ್ದೇ ವರ್ತಿಸಿದ್ದೆ. ಏನು? ನೀವಿರುವರೂ ನನಗೆ ಭಕ್ತರೇ ಹೌದು. ಹೌದಲ್ಲ? ಆದರೆ ಹೇಗೆ? ಹೇಗೆ? ಒಂದು ತಾಯಿಗೆ ಇಬ್ಬರು ಮಕ್ಕಳಿದ್ದ ಹಾಗೆ. ಸಣ್ಣ ಮಗುವಾದರೆ ಆ ಮಗುವಿಗೆ ಯಾವುದೇ ಹೊಣೆಗಾರಿಕೆ ಇರುವುದಿಲ್ಲ. ತಾಯಿಯಾದವಳೆ ಎಲ್ಲವನ್ನು ಉಣಬಡಿಸಬೇಕು, ಬಾಯಿಗೆ ಕೊಡಬೇಕು, ತೆಗೆದು ತಿನ್ನುವಂತಹ ಶಕ್ತಿ ಅದಕ್ಕಿಲ್ಲ. ಹೌದಪ್ಪ, ಶಿಶು ಅಲ್ವಾ? ದೊಡ್ಡ ಮಗುವಾದ್ರೆ ಬಡಿಸಿ ಕೊಟ್ರೆ ಹೌದು, ಅದು ತಿಂದುಕೊಳ್ಳುತ್ತದೆ. ಹೌದು. ಸಣ್ಣ ಮಗು, ನಾನು ದೊಡ್ಡ ಮಗು. ಇನ್ನು ಹೇಳ, ಲೋಕದ ತಾಯಿಗೆ ಒಂದು ನಾನು ನಿವೇದಿಸಿಕೊಳ್ಳ. ದೊಡ್ಡ ಮಗು ಆದ್ರೂ ಒಂದು ಹೊಟ್ಟೆ ಉಂಟಲ್ಲ? ಹೌದಪ್ಪ. ಈಗ ದೊಡ್ಡ ಮಗುವಿಗೆ ಅಂತ ಹಾಕಿದ್ದಾನೆ, ಎಲೆಯಲ್ಲಿ ಹಾಕಿದ್ದಾನೆ. ಶಿಶುವಿಗೆ ಹಾಗೆ ಅಲ್ಲಿಂದಲೇ ತೆಗೆದುಕೊಟ್ರೆ ಇವೆಂತದ್ದು ತಿನ್ನುವುದು? ಹಾಗೆ ಮಾಡಬಾರ್ದು. ಮತ್ತೆ ಈಗ ಅದೇ ಅಲ್ವಾ ಮಾಡಿದ್ದು? ಹಾಗಲ್ಲ. ಮತ್ತೆ ಹೇಗೆ? ಈ ಬೆಕ್ಕಿನ ಮರಿ ಉಂಟಲ್ಲ, ಹೌದು, ಅದಕ್ಕೆ ಯಾವ ಹೊಣೆಗಾರಿಕೆ ಇರುವುದಿಲ್ಲ.
ತಾಯಿ ಬೆಕ್ಕೇ ಅದನ್ನು ಕಚ್ಚಿಕೊಂಡು ಎತ್ತಿಕೊಂಡು ಹೋಗ್ತದೆ. ಹಾಗಂತ ಮಂಗನ ಮರಿ ತಾಯಿಯನ್ನೇ ಗಟ್ಟಿಯಾಗಿ ಹಿಡ್ಕೊಳ್ತದೆ. ಅಲ್ಲಿ ತಾಯಿಗೆ ಕರ್ತೃತ್ವ ಇಲ್ಲ. ಗುರುಗಳೇ, ಅಲ್ಲ ಈಗ ಈ ಉದಾಹರಣೆ ಇಲ್ಲಿ ಯಾಕೆ ಹೇಳಿದ್ದು ಸನ್ನಿಧಾನ ಅಂತ ಗೊತ್ತಾಗ್ಲಿಲ್ಲ. ಅವ ಬೆಕ್ಕಿನ ಮರಿ. ಗೊತ್ತಾಯ್ತು. ಇಷ್ಟು ದೊಡ್ಡ ರಣಮಂಡಲದಲ್ಲಿ ಒಬ್ಬ ಮುದುಕನನ್ನು ಮಂಗ ಮಾಡಬೇಕಿತ್ತು. ಅರ್ಥ ಆಯ್ತು. ಇನ್ನೂ ವಾಸ್ತವ ಹೇಳುತ್ತೇನೆ. ಏನು? ಶ್ರೀಪತಿ ಮೆಚ್ಚುವ ತೆರದಲ್ಲಿ ಕಾಳಗವನ್ನು ಮಾಡ್ತೇನೆ ಅಂತ ಹೇಳಿ ಬಂದವರು ನೀವು. ಸನ್ನಿಧಾನಕ್ಕೆ ಅರ್ಥ ಆಗಬೇಕು ಅಂತ ಅದನ್ನು ಬಿರುಸಾಗಿ ಆಡಿದವರು. ಇನ್ನೂ ಶ್ರೀಪತಿಗೆ ಮೆಚ್ಚುಗೆ ಆಗಬೇಕು ಅಂತಿದ್ರೆ ನಿಮ್ಮ ಬಲುಮೆ ಏನು, ನಿಮ್ಮಲ್ಲಿರುವ ಸಂಗ್ರಹ ಏನು ಅಂತ ಅವನಿಗೆ ಅರ್ಥವಾಗಬೇಕಿದ್ರೆ ತೋರಿಸಿದಷ್ಟೇ ಇರುವುದು ನಿಮ್ಮಲ್ಲಿ. ಮರಿಮಂಗಕ್ಕೆ ತಾಯಿ ಮಂಗವನ್ನು ಹಿಡಿದುಕೊಳ್ಳುವಲ್ಲಿ ಶಕ್ತಿ ಕಡಿಮೆಯಾಗಿ ಸಂಕಟ ಬಂದದ್ದಲ್ಲ, ತಾನು ಗಟ್ಟಿಯಾಗಿ ಹಿಡ್ಕೊಂಡ ಹಾಗೆ ತಾಯಿ ಬಿಡಿಸಿಕೊಳ್ತದೋ ಅಂತ ಆತಂಕ ಆದದ್ದು. ಹಿಡಿದಷ್ಟು ಹಿಡಿಗೆ ಸಿಕ್ಕುವವನು ಹೌದು ಅಂತ ಆದರೆ ಇಲ್ಲಿ ಎಷ್ಟು ಉಂಟು ಅಂತ ಬೇಕಾದಲ್ವ. ಗುರುಗಳಾದಂತಹ ಆಚಾರ್ಯ ಭಾರ್ಗವರು ಕೊಟ್ಟಂತಹ ಪ್ರತಿಹತವಾದ ಅಸ್ತ್ರ ಪ್ರತ್ಯಸ್ತ್ರ ವಿರಹಿತವಾದದ್ದು. ಹೊಡೆದರೆ ಯಾವುದಾದರೂ ಕಡಿಮೆ ಇಲ್ಲಬೇಕು. ತೆಗೆದು ಅರ್ಜುನನಿಗೆ ಹೊಡೆದರೆ ಏನುಂಟವರಲ್ಲಿ ಹರಿಸುವುದಕ್ಕೆ ಕಾರಣವಾದ ಭಾರ್ಗವಸ್ತ್ರಕ್ಕೆ ಪ್ರತಿಯಾಗಿ ವೈಷ್ಣವ ಶರಣ ಹರಿ ಕೊರಳಿನೊಳಗ ನರನರಿಸಿದನು ವೈರಿಯ ಶರವನೀವು ಧರಿಸುವರೆ ಕಾರಣವಿದೆ. ಈ ಜಗತ್ತಿನ ಬೆಳಕನ್ನು ಕಾಣುವಂತಹ ವೇಳೆಯಲ್ಲೇ ಚತುರ್ಭುಜಾಂಕಿತನಾಗಿ ನಿನ್ನ ಮಾತಿಗೆ ಕಾಣಿಸಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಹೇಳಿಕೊಂಡವನಂತೆ. ಪೂರ್ಣಾವತಾರಿಯಾಗಿ ಅಷ್ಟಮ ಅವತಾರಿಯಾಗಿ ಧರೆಯಲ್ಲಿ ಕಂಗೊಳಿಸಿದಂತಹ ನೀನು ನಮ್ಮದಂತಹ ಪಾಂಡವರುಗಳನ್ನು ಮುಂಭಾಗದಲ್ಲಿ ಇರಿಸಿಕೊಂಡು ಆ ಮೂಲಕವಾಗಿ ಧರ್ಮಸ್ಥಾಪನೆಗೆ ಹೊರಟವನು ನೀನು. ಹೌದು, ಅದು ಅಲ್ಲ ಇಲ್ಲ ಅಂತ ಹೇಳುವುದಿಲ್ಲ. ಸಮರಾಂಗಣದಲ್ಲಿ ಗುರುಗಳು ಎದುರಾದಂತಹ ವೇಳೆಯಲ್ಲಿ ಗುರುಗಳು ಹೂಡಿರುವಂತಹ ಭಾರ್ಗವಾಸ್ತ್ರಕ್ಕೆ ಪ್ರತಿಯಾಗಿ ವೈಷ್ಣವಾಸ್ತ್ರವನ್ನು ನಾನು ಪ್ರಯೋಗಿಸುವುದಕ್ಕೆ ಹೊರಟವನು. ಮರಣಶೀಲವಾದಂತಹ ಸಮರದಲ್ಲಿ ಸಾವು ನೋವು ಸಂಕಟಗಳು ಎನ್ನುವುದು ಸಾಮಾನ್ಯವೇ, ಹೌದೇ ಹೌದು. ಆದರೂ ಕೂಡ ಸಮರದಲ್ಲೊಂದು ನಾಟಕ ಮಾಡುವುದಕ್ಕಾಗುತ್ತದೆ ಎನ್ನುವುದು ನನಗೆ ಅರಿವೇ ಆಗಲಿಲ್ಲ ದೇವರೇ. ಅವರು ಪ್ರಯೋಗಿಸಬಹುದಾದ ಭಾರ್ಗವಾಸ್ತ್ರವನ್ನು ನೀನು ತಡೆ ಹಿಡಿಯಿತಿ. ನಾನು ಪ್ರಯೋಗಿಸುವಂತಹ ವೈಷ್ಣವಾಸ್ತ್ರವನ್ನು ಅಲ್ಲ, ಅವರು ಪ್ರಯೋಗಿಸಿದ ಭಾರ್ಗವಾಸ್ತ್ರವನ್ನು ಮಾಲೆಯೋಪಾದಿಯಲ್ಲಿ ಧರಿಸಿ ನನ್ನ ವೈಷ್ಣವಾಸ್ತ್ರಕ್ಕೆ ತಡೆಯನ್ನು ಒಡ್ಡುತ್ತಾ ಇದ್ದಿ. ಯಾಕೆ ಈ ತಡೆ? ಏನಿದು ನಾಟಕ? ಯಾಕೆ ಸ್ವಾಮಿ ಹೀಗೆ ಮಾಡಿ? ಇಬ್ಬರು ಪ್ರತಿಯಸ್ತ್ರ ಇಲ್ಲದಂತಹ ಬಾಣವನ್ನು ಪ್ರಯೋಗಿಸಿದ್ದೀರಿ.
ನಮ್ಮ ಉದ್ದೇಶ ಏನು? ಜಯವನ್ನು ಸಾಧಿಸುವುದು ಒಂದೆಡೆ ಆದರೆ ಪ್ರಬಲವಾದಂತಹ ಅಸ್ತ್ರಗಳು ವೈರಿಪಾಳಯದಲ್ಲಿದೆ ಅಂತ ಆದ್ರೆ ಅದು ನಮ್ಮ ವಶವನ್ನು ಸೇರಿಕೊಳ್ಳಬೇಕು. ಭೀಷ್ಮಾಚಾರ್ಯರಲ್ಲಿತ್ತು ಹಸಿರತ್ನ, ಅದು ನಮ್ಮ ವಶವಾಗಿದೆ, ನನ್ನ ಹಣೆಯ ಮೇಲೆ ಪ್ರಯೋಗಿಸಿದ್ದಾರೆ. ಭಾರ್ಗವಾಸ್ತ್ರವು ಹಾಗೆ ನಮ್ಮನ್ನೇ ಸೇರಬೇಕೆಂಬ ಉದ್ದೇಶದಿಂದ ಅವರಲ್ಲಿ ಹೂಡಿಸುವುದಕ್ಕೆ ನಾನು ಮನ ಮಾಡಿದ್ದು. ಹಾಗೆಂದು ಅದು ನಮಗೆ ಸೇರಿ ಆಗಿದೆ. ಇನ್ನು ನಾವು ಮಾಡಬೇಕಾದ್ದೇನು? ಏನು? ಮುದುಕರನ್ನು ಹೆಚ್ಚು ಹೊತ್ತಿಲ್ಲಿ ನಿಲ್ಲಿಕ್ಕೆ ಬಿಡಬಾರ್ದು. ಮುದುಕರು ಬಂದ್ರೆ ಎಲ್ಲ ಹಾಳಾಗ್ತದೆ. ಹೌದಾ? ಅದನ್ನು ನೀನೇ ಹೇಳುವುದು. ಏನು ನಾನು ಮುದುಕನ? ಹಾಗಲ್ಲ. ಮತ್ತೆ ಅಲ್ಲ, ನೀನು ಹೇಳಿದ ಅರ್ಥ ಆಗಲ್ಲ. ಹಾಗಲ್ಲ, ನಿನ್ನನ್ನು ಅವಿರತವಾಗಿ ಭಕ್ತಿಯಿಂದ ಪೂಜಿಸುವಂತಹ ಭೀಷ್ಮರಂತೆ ಇವರು ಕೂಡ ಅವರೇ ಬೇಡ, ಅವರೇ ವಯಸ್ಸಿನವರೇ ಬೇಡ ಹೇಳಿದ್ರೆ ನಾವೆಲ್ಲ ಇನ್ನು ಫಲಿತರಾಗುವುದು ಹೇಗೆ, ಬಲಿತರಾಗುವುದು ಹೇಗೆ? ಇನ್ನೂ ವಯಸ್ಸಿನವರೇ ಇಲ್ಲಿದ್ರೆ ಇನ್ನು ನೀವೆಲ್ಲ ಎದುರು ಬರ್ಲಿಕ್ಕಿಲ್ಲ. ಅವರಿಗೆ ಸ್ವಲ್ಪ ವಿಶ್ರಾಂತಿ ಕೊಟ್ಟು ನಿಮ್ಮನ್ನು ಮುಂದೆ ತರುವುದಕ್ಕೆ ಇದೊಂದು ಪ್ರಯತ್ನ. ಒಂದು ಕೆಲಸ ಮಾಡು. ಪಾರ್ವತೀ ದೇವಿ ಬಳುವಳಿಯಾಗಿ ಕೊಟ್ಟಂತಹ ಅಸ್ತ್ರವಿದೆಯಲ್ಲ, ಐಶಿಕ, ತೆಗೆದು ಪ್ರಯೋಗಿಸಿ ಹಾರಿಸುವವರು. ಅಷ್ಟೇ ಅಲ್ಲ